ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲಿ ಕಾಲೇಜು ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಲೈಂಗಿಕ ಹಲ್ಲೆ ನಡೆಸಿದ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಇಂದು ಮಂಗಳೂರಿನ ಕದ್ರಿಯ ಮಲ್ಲಿಕಟ್ಟೆ ವೃತ್ತದ ಬಳಿ ಪ್ರತಿಭಟನೆ ನಡೆಸಲಾಯಿತು. ಆರೋಪಿಗಳನ್ನು ಶೀಘ್ರವಾಗಿ ಬಂಧಿಸಿ ಕಠಿಣ ಶಿಕ್ಷೆ ನೀಡುವಂತೆ ದುರ್ಗಾವಾಹಿನಿ ಸಂಘಟನೆಯ ವತಿಯಿಂದ ಪ್ಲೇ ಕಾರ್ಡ್ ಹಿಡಿದು ಪ್ರತಿಭಟನೆಯನ್ನು ನಡೆಸಲಾಯಿತು. ಈ ಸಂದರ್ಭ ದುರ್ಗಾವಾಹಿನಿ ಸಂಘಟನೆಯ ಮಾತೃಶಕ್ತಿ ವಿಭಾಗ ಸಂಘಟನೆಯ ಪ್ರಮುಖರಾದ ಸುರೇಖಾ ರಾಜ್, ಜಿಲ್ಲಾ ದುರ್ಗಾವಾಹಿನಿ ಸಂಯೋಜಕಿ ಶ್ವೇತಾ ಆದ್ಯಪಾಡಿ, ಸಹ ಸಂಯೋಜಕಿ ಗೌಶಿತಾ ಕುತ್ತಾರ್ ಪ್ರಮುಖರು ಉಪಸ್ಥಿತರಿದ್ದರು. ಕಾಮುಕರು ಅತ್ಯಾಚಾರಿಗಳಿದ್ದಾರೆ. ಅದರಲ್ಲಿ ಒಂದು ಅಪ್ರಾಪ್ತಕ ಬಾಲಕ ಇದ್ದಾನೆ ಅಂತ ಒಂದು ಸುದ್ದಿ ಇದಾಗಿದೆ. ಹಾಗಾದರೆ ನಾನು ಕೇಳುವುದೇನೆಂದರೆ, ಅವನಿಗೆ ಅತ್ಯಾಚಾರ ಮಾಡಲಿಕ್ಕೆ ವಯಸ್ಸಿಲ್ಲ, ಹಾಗಾದರೆ ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಯಾಕೆ ವಯಸ್ಸು? ಯಾರೇ ಆಗಲಿ ಅವರನ್ನು ಕೂಡಲೇ ಬಂಧಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಬೇಕಂತ ನಾವು ಈ ಮೂಲಕ, ಮತ್ತು ಅದೇ ರೀತಿಯಾಗಿ ಮಂಗಳೂರಿನಲ್ಲಿ ಮಹಿಳೆಯ ಸುರಕ್ಷತೆಗೋಸ್ಕರ ಒಂದು ಟಾಸ್ಕ್ ಫೋರ್ಸ್ ಸ್ಕ್ವಾಡನ್ನು ಕೂಡ ನಮ್ಮ ವರಿಷ್ಠ ಅಧಿಕಾರಿಗಳು ಮಾಡಬೇಕಂತ ನಾನು ಈ ಮೂಲಕ ಕೇಳಿದ್ದೇನೆ.